ಸರ್ಕಾರದ ವಿವಿಧ ಸವಲತ್ತುಗಳನ್ನು ಪಡೆಯುವಲ್ಲಿ ಜಿಲ್ಲೆಯ ಪೌರ ಕಾರ್ಮಿಕರು ಹಿಂದೆ ಬಿದ್ದಿದ್ದು ಅವರಿಗೆ ಸರಿಯಾದ ಸಲಹೆ ಮಾರ್ಗದರ್ಶನ ಅಗತ್ಯ ಇದೆ ಎಂದು ಉಡುಪಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಪ್ರತಿಭಾ ಅಭಿಪ್ರಾಯಪಟ್ಟರು. ಉಡುಪಿ ನಗರಸಭಾ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಪುರಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಪ್ರತಿಭಾ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪೌರ ಕಾರ್ಮಿಕರು ತಾವು ಮಾಡುವ ಕೆಲಸದಲ್ಲಿ ಕೀಳರಿಮೆ ಇಟ್ಟುಕೊಳ್ಳದೆ ತಾವು ಮಾಡುವ ಕೆಲಸದಿಂದ ದೇಶಕ್ಕೆ ಒಳಿತಾಗುತ್ತದೆ ಎಂಬ ಮನೋಭಾವನೆಯನ್ನು ಬೆಳೆಸಿಕೊಂಡು ಕೆಲಸ ಮಾಡಬೇಕು ಎಂದರು. ಮಾತ್ರವಲ್ಲದೆ ಪೌರ ಕಾರ್ಮಿಕರ ಬಗ್ಗೆ ಇತರರು ಕೀಳಾಗಿ ಕಾಣುವುದು ತಪ್ಪು. ಇತರ ಕಡೆಗಳಲ್ಲಿ ಪೌರ ಕಾರ್ಮಿಕರನ್ನು ಕೆಟ್ಟದಾಗಿ ದುಡಿಸಿಕೊಳ್ಳುತ್ತಾರೆ. ಆದರೆ ಉಡುಪಿಯಲ್ಲಿ ಅಂತಹ ಯಾವುದೇ ಘಟನೆ ನಡೆದಿಲ್ಲ. ಇದು ಆಶಾದಾಯಕವಾಗಿದೆ ಎಂದರು. ಶೈಕ್ಷಣಿಕವಾಗಿ ಏನಿದೆ, ಆರ್ಥಿಕವಾಗಿ ಏನಿದೆ, ಸಾಮಾಜಿಕವಾಗಿ ಏನೇನು ಸೌಲಭ್ಯಗಳು ನಿಮಗೆ ಸಿಕ್ಕಿದೆ ಪಡ್ಕೊಳ್ಳೋದಕ್ಕೆ ಮುಂದೆ ಬರಬೇಕು. ಅದರ ಅರಿವು ನಿಮಗೆ ಇರಬೇಕು. ನಿಮ್ಮ ಸೌಲಭ್ಯಗಳನ್ನ ನೀವು ಪಡ್ಕೊಳ್ಳಲಿಕ್ಕೆ ಸಂಪೂರ್ಣ ಹಕ್ಕು ನಿಮಗೆ ಇದೆ. ನೀವು ಪಡ್ಕೊಂಡು ನಿಮ್ಮ ಬದುಕನ್ನು ಹಸನಾಗಿಸ್ಕೋಬೇಕು. ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಸಿದ್ರೆ, ನೆಮ್ಮದಿ ನೆಲೆಸಿದ್ರೆ ನೀವು ನಿಮ್ಮ ವೃತ್ತಿಯಲ್ಲಿ ಸಂತೋಷವಾಗಿ ಮಾಡ್ತೀರಾ. ನಿಮ್ಮ ವೃತ್ತಿಯನ್ನು ಮೊದಲಿಗೆ ನಿಮಗೆ ನಿಮ್ಮ ವೃತ್ತಿಯ ಬಗ್ಗೆ ಗೌರವ ಇರಬೇಕು. ನಾವೆಲ್ಲರೂ ಸಮಾಜದ ವ್ಯಕ್ತಿಗಳಾಗಿ, ಸಮಾಜದ ನಾಗರಿಕರಾಗಿ ಪ್ರತಿಯೊಂದು ವೃತ್ತಿಯನ್ನು ಗೌರವಿಸಬೇಕು. ಪೌರ ಕಾರ್ಮಿಕರು ಯಾವುದೇ ಕಾರಣಕ್ಕೂ ಕೀಳಾದಂತಹ ವೃತ್ತಿ ಅಲ್ಲ. ನಾನು ಕೆಲವೊಂದು ಮಹಾನಗರಗಳಲ್ಲಿ ನೋಡಿದ್ದೇನೆ, ಅವರನ್ನು ಸೇಫ್ ತರ ಟ್ರೀಟ್ ಮಾಡಿರುವಂಥದ್ದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಬಟ್ ಉಡುಪಿ ಅಂತ ನಗರದಲ್ಲಿ ಇಲ್ಲಿ ಬಂದಾಗಿನಿಂದ ಅಂತಹ ಯಾವುದೇ ಕೆಟ್ಟ ಘಟನೆಗಳು ನಾನು ನೋಡಿಲ್ಲ. ಹಾಗಾಗಿ ಇಲ್ಲಿ ಎಲ್ಲರೂ ಎಲ್ಲರನ್ನೂ ಗೌರವಿಸ್ತಾರೆ. ನಾವು ಕೂಡ